ಪಹಲ್ಗಾವ್ನಲ್ಲಿ ಅಮಾಯಕ ಪ್ರವಾಸಿಗರ ಕಗ್ಗೊಲೆಯು ಖಂಡನಾರ್ಹ. ಅದೇ ಹೊತ್ತಿಗೆ ಇದು ಕಾಶ್ಮೀರದ ಹೃದಯದ ಮೇಲೆ ನಡೆದ ದಾಳಿ ಎಂಬುದನ್ನು ನಾವು ನೆನಪಿಡಬೇಕು ಎಂದು ನಟ ರಾಜಕಾರಣಿ ಪ್ರಕಾಶ್ ರಾಜ್ ಹೇಳಿದ್ರು. ಕಾಶ್ಮೀರದ ಜನಸಾಮಾನ್ಯರು ಉಗ್ರ ದಾಳಿಗೆ ಕಾರಣರಲ್ಲ, ಅವರು ಅದನ್ನು ಬೆಂಬಲಿಸುವುದಿಲ್ಲ. ಆದರೆ ಕಾಶ್ಮೀರದ ಅಸ್ಮಿತೆಯ ಮೇಲೆ ಎಲ್ಲ ಬಗೆಯ ದಾಳಿ ನಡೆಯುತ್ತಿರುವುದರಿಂದ ಕಾಶ್ಮೀರಿಗಳು ಇದು ಸುಮ್ಮನಿರಬೇಕಾದ ಕಾಲವಲ್ಲ ಎಂದು ಅವರು ಹೇಳಿದರು. ಪ್ರವಾಸಿಗರ ಮೇಲಿನ ದಾಳಿ ಅರ್ಥವಿಲ್ಲದ್ದು, ಆದರೆ ಅದರ ಹಿಂದೆ ಏನಿದೆ ಎನ್ನುವುದನ್ನು ನಾವು ವಿಶ್ಲೇಷಿಸಿ ಕಾಶ್ಮೀರದ ಸಮಸ್ಯೆಗೆ ಪರಿಹಾರ ಕಾಣಲು ಪ್ರಯತ್ನ ನಡೆಯಬೇಕು. ಕಾಶ್ಮೀರದ ಸಂಪ್ರದಾಯದ ಮೇಲೆ ಅಮಾನವೀಯ ದಾಳಿ ನಡೆದಿದೆ. ಇಂತಹ ಕೊಲೆಗಳು ನಡೆದಾಗ ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು, ನಮ್ಮತನವನ್ನು ಉಳಿಸಿಕೊಳ್ಳಬೇಕು. ಈ ವಿಷಯದಲ್ಲಿ ರಾಜಕೀಯ ಅನಗತ್ಯ. ಕಾಶ್ಮೀರಿ ಜನತೆಯ ಜೊತೆಗೆ ಅವರ ಭಾವನೆಗಳ ಜೊತೆಗೆ ಭಾರತೀಯತೆ ಸಮನ್ವಯಗೊಳ್ಳಬೇಕು. ಅಂತ ಕೂಡು ಕಾರ್ಯಾಚರಣೆಯ ಮೂಲಕ ಉಗ್ರ ದಮನ ಮಾಡಬೇಕು ಮತ್ತು ಕಾಶ್ಮೀರವನ್ನು ಕಾಶ್ಮೀರವಾಗಿ ಉಳಿಸಿಕೊಳ್ಳಬೇಕು ಎಂದು ಪ್ರಕಾಶ್ ರಾಜ್ ಅವರು ಪೋಸ್ಟ್ ಮೂಲಕ ಪ್ರತಿಕ್ರಿಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಹೈದರಾಬಾದ್. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vortex. Invest smart. Invest in Mangaluru.